ಆನ್ಲೈನ್ ಷೇರು ವ್ಯವಹಾರದಲ್ಲಿ ಹೂಡಿಕೆ ಮಾಡಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿ ಮೂಲದ ಹರ್ಮನ್ ಜಾಯ್ಸನ್ ಲೋಬೋ ಬಂಧಿತ ಆರೋಪಿ. ಅಕ್ಟೋಬರ್ 3ರಂದು ಹೊಸದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಅಲ್ಲಿನ ಪೊಲೀಸರು ಆರೋಪಿ ಹರ್ಮನ್ ಜಾಯ್ಸನ್ ಲೋಬೋನನ್ನ ವಶಪಡಿಸಿಕೊಂಡಿದ್ರು. ಈತನ ವಿರುದ್ಧ ಮಂಗಳೂರು ಪೊಲೀಸರು ಈ ಹಿಂದೆ ಹೊರಡಿಸಿರುವ ಲುಕ್ಔಟ್ ನೋಟಿಸ್ನಂತೆ ಆತನನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಮಂಗಳೂರಿಗೆ ಕರೆತಂದಿದ್ದಾರೆ. ಈತ 3 ಡಿಮ್ಯಾಟ್ ಅಕೌಂಟ್ಗಳ ಮೂಲಕ ಆನ್ಲೈನ್ ಶೇರ್ ಟ್ರೇಡಿಂಗ್ ಮಾಡ್ತಾ ಇದ್ದ. ಈತ ಇಬ್ಬರಿಂದ ಹಣ ಹೂಡಿಕೆ ಮಾಡಿಸಿ ಅವರಿಗೆ 50 ಲಕ್ಷ ರೂಪಾಯಿಗೂ ಅಧಿಕ ಹಣ ವಂಚಿಸಿದ್ದಾನೆ ಎಂದು ಮಂಗಳೂರು ಬಂದರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತ 20ರಿಂದ 30 ಮಂದಿಗೆ ಇದೇ ರೀತಿ ವಂಚಿಸಿರುವ ಮಾಹಿತಿ ಇದೆ. ಹಣ ದ್ವಿಗುಣಗೊಳಿಸುವ ಆಮಿಷ ನೀಡಿ ಈತ ಆನ್ಲೈನ್ ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡಿಸಿ ಬ್ಯಾಂಕಿಗಿಂತ ಅಧಿಕ ಬಡ್ಡಿ ನೀಡೋದಾಗಿಯೂ 1 ವರ್ಷದಲ್ಲಿ ಹಣ ದ್ವಿಗುಣಗೊಳಿಸಿ ಕೊಡೋದಾಗಿಯೂ ಹೇಳ್ತಾ ಇದ್ದ. ಆರಂಭದಲ್ಲಿ ಸ್ವಲ್ಪ ಮೊತ್ತ ಹೂಡಿಕೆ ಮಾಡಿದವರಿಗೆ ಹೆಚ್ಚಿನ ಬಡ್ಡಿ ಸಹಿತವಾಗಿ ಹಣ ವಾಪಸ್ ನೀಡಿ ಅವರ ವಿಶ್ವಾಸ ಗಳಿಸ್ತಾ ಇದ್ದ. ಅವರು ಅದರಿಂದ ಉತ್ತೇಜಿತರಾಗಿ ಮತ್ತಷ್ಟು ಹಣ ಹೂಡಿಕೆ ಮಾಡಿದ ನಂತರ ವಂಚನೆ ಮಾಡ್ತಿದ್ದ. ಈತನಿಂದ ಇದೇ ರೀತಿ ಇತರರಿಗೆ ವಂಚನೆಯಾಗಿದ್ರೆ ಅವರೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಬಹುದಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ.